ಇತ್ತೀಚಿನ ದಿನಗಳಲ್ಲಿ ಹುಡುಗರು ಮದುವೆ ಆಗೋಕೆ ಭಯಪಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಕಾರಣ ಇಂತಹ ಘಟನೆಗಳು. ಲವ್ ಮ್ಯಾರೇಜ್ ಆಗಿ 2 ಮಕ್ಕಳಾದ ಬಳಿಕ ಮತ್ತೊಂದು ಪ್ರೀತಿಯಲ್ಲಿ ಬಿದ್ದ ಮಹಿಳೆ ತನ್ನ ಗಂಡನನ್ನೇ ಕೊಂದಿರುವ ಘಟನೆ ನಡೆದಿದೆ. ಲವರ್ಗೆ ಸುಪಾರಿ ನೀಡಿ ಗಂಡನನ್ನ ಕೊಲ್ಲಿಸಿರುವ ಘಟನೆ ಚಿಕ್ಕಮಗಳೂರಿನ ಎನ್ಆರ್ಪುರ ತಾಲೂಕಿನ ಕರಗುಂದದಲ್ಲಿ ನಡೆದಿದೆ. ಮಹಿಳೆಯನ್ನ ಕಮಲಾ ಅಂತ ಗುರುತಿಸಲಾಗಿದೆ. ಮೃತ ವ್ಯಕ್ತಿಯನ್ನ ಈಕೆಯ ಪತಿ 35 ವರ್ಷದ ಸುದರ್ಶನ್ ಎನ್ನಲಾಗಿದೆ. ಸುದರ್ಶನ್ ಮತ್ತು ಕಮಲಾ 10 ವರ್ಷದ ಹಿಂದೆ ಪ್ರೀತಿಸಿ ಮದುವೆಯಾಗಿದ್ರು. ಇಬ್ಬರು ಮಕ್ಕಳು ಕೂಡ ಜನಿಸಿದ್ರು. ಈಗ ಪ್ರೀತಿ ಮಾಡ್ತಾ ಇರುವ ಯುವಕನ ಜೊತೆ ಸೇರುವ ಸಲುವಾಗಿ ಗಂಡನನ್ನೇ ಮಹಿಳೆ ಕೊಲೆ ಮಾಡಿದ್ದಾಳೆ. ಇಬ್ಬರು ಮಕ್ಕಳಾದ ಬಳಿಕ ಕಮಲಾಳಿಗೆ ಶಿವರಾಜ್ ಎಂಬುವನ ಜೊತೆ ಮತ್ತೊಂದು ಪ್ರೇಮವಾಗಿದೆ. ಇನ್ನು ಮಧ್ಯದಲ್ಲಿ ನಿದ್ದೆ ಮಾತ್ರೆ ಹಾಕಿ ಕತ್ತು ಹಿಸುಕಿ ಕೊಲೆ ಮಾಡಲಾಗಿದ್ದು, ಕೊಲೆ ಮಾಡಿ ಹೆಣವನ್ನ ಕರಗುಂದ ಬಸ್ ನಿಲ್ದಾಣದಲ್ಲಿ ಬಿಟ್ಟು ಹೋಗಿದ್ರು. ಎನ್ಆರ್ಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಈಗ ಎನ್ಆರ್ಪುರ ಪೊಲೀಸರಿಂದ ಕಮಲಾ ಸೇರಿ 3 ಬಂಧನವಾಗಿದೆ. ಗಂಡನನ್ನ ತಾನೇ ಕೊಲೆ ಮಾಡಿದ್ದಲ್ಲದೆ ಗಂಡನ ಸಾವಿಗೆ ಠಾಣೆಯಲ್ಲಿ ಕಮಲಾ ದೂರು ಕೂಡ ನೀಡಿದ್ಲು. ಪೊಲೀಸರ ವಿಚಾರಣೆಯಲ್ಲಿ ಅವಳೇ ಹಂತಕಿ ಅನ್ನೋದು ಸಾಬೀತಾಗಿದೆ.